ಸೊಲ್ಮೆಲು ನಮ್ಮ ಕುಡ್ಲ ತೊಳು ವಾರ್ತೆಲು ಮುಖ್ಯಾಂಶಗಳು. ಕುಡ್ಲದ ರಾಮಕೃಷ್ಣ ಮಠದ ಅಮೃತ ಮಹೋತ್ಸವ ಮುಗಿತಲ. ಸ್ವಚ್ಛ ಭಾರತ್ ಶೈಕ್ಷಣಿಕ ಯುವ ಜಾಗೃತಿ ಕಾರ್ಯಕ್ರಮದಲ್ಲಿದ್ದು ಪೆರ್ಮೆಗ್ ಸಂದನ ಕುಡ್ಲದ ರಾಮಕೃಷ್ಣ ಮಠ ವಿಶ್ವೇಶ್ವರ ಹೆಗಡೆ ಕಾಗಿ. ಕನ್ಯಾನ ಕಣಿಯೂರುಡು ಜೆಸಿಬಿದ ಅಡಿಕೆ ಬೂರ್ದು ಜೀವ ಕಳವನ್ನ ಆಣ ಮಹಮ್ಮದ್ ಅಕೀಲ್. ಅಮಲ್ ಡಿತ್ತನ ಡ್ರೈವರ್ಗೆ ಊರ್ದಕ್ಕಿಡಿದು ಪೆಟ್ಟು ಪೊಲೀಸರಿಡಿದು ಬಂಧನ. ಯುವವಾಹಿನಿ ಕೇಂದ್ರ ಸಮಿತಿ ಬುಕ್ಕ ಪಣಂಬೂರು ಕುಳಾಯಿ ಘಟಕದ ನಿಲೆಟ್ಟು ಮಾಧವ ಕೀರ್ತನೋತ್ಸವ ಭಜನೆದ ಪಂಥ. ಈಶ್ವರ ಆರಾಧನೆ ಮಂದಿರುಡು ನಡತ್ತಿನ ಯಾವಂದು ಪ್ರತಿಯೂರಿನ ಹೃದಯ ನಡಪೋಡು ಶ್ರೀ ಸತ್ಯಾನಂದ ತೀರ್ಥ ಸ್ವಾಮಿ. ದೇವಸ್ಥಾನದಲ್ಲಿನ ಬ್ರಹ್ಮಕಲಶೊಡೆದು ಸಮಾಜದ ಬುಳೆಚಿಲ್. ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನದ ಬ್ರಹ್ಮಕಲಶದ ಧಾರ್ಮಿಕ ಸಭೆಟ್ ಪ್ರಮೋದ್ ಮಧ್ವರಾಜ್. ವಾರ್ತೆದೇವರ ಸ್ವಚ್ಛ ಭಾರತ ಶೈಕ್ಷಣಿಕ ಯುವ ಜಾಗೃತಿ ಇಂಚ ತರಾವರಿ ಕಾರ್ಯಕ್ರಮ ನಡಪವೊಂದು ಕುಡ್ಲ ರಾಮಕೃಷ್ಣ ಮಠ ಪೆರ್ಮೆಗ್ ಸಂದದಿನಂದು ರಾಜ್ಯ ವಿಧಾನಸಭೆತ ಸಭಾ ಗುರ್ಕಾರಿರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಂತೇರು. ರಾಮಕೃಷ್ಣ ಮಠದ ಅಮೃತ ಮಹೋತ್ಸವ ಮುಗಿತಲೋಡು ಆರು ಪಾತೇರಿಯರು. ಕುಡ್ಲದ ರಾಮಕೃಷ್ಣ ಮಠದ ಅಮೃತ ಮಹೋತ್ಸವ ಶನಿವಾರ ಬೈಯಗ ಮುಗಿತಲಲ್ಲಿ ಸಾಠಣೆ ಆದಿತ್ತು. ಶ್ರೀರಾಮಕೃಷ್ಣ ಮಿಷನ್ದ ಒತ್ತು ಗುರುಕಾರ್ಯರು ಸ್ವಾಮಿ ಗೌತಮಾನಂದಜಿ ಮಹಾರಾಜ್ ಇತ್ತದು ರಾಜ್ಯ ವಿಧಾನಸಭೆದ ಸಭಾ ಗುರುಕಾರ್ಯರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಮುಗಿತಲಲ್ಲಿ ಉದೀಪನ ಮಲ್ತೇರು. ಪಶ್ಚಿಮ ಬಂಗಾಳದ ಬೇಲೂರು ರಾಮಕೃಷ್ಣ ಮಠದ ವಿಶ್ವಸ್ತಿರು ಮುಕ್ತಿದಾನಂದಜಿ ಬೊಕ್ಕ ಕುಳ್ಳದ ಸ್ವಾಮಿ ಏಕಗಮ್ಯಾನಂದಜಿ ಆಶೀರ್ವಚನ ಕೊರಿಯರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಾತಿರ್ದು ಕುಳ್ಳದ ರಾಮಕೃಷ್ಣ ಮಠ ಆಧ್ಯಾತ್ಮಿಕತ ಒಟ್ಟುಗು ಸ್ವಚ್ಛ ಭಾರತ್ ಶೈಕ್ಷಣಿಕ ಯುವ ಜಾಗೃತಿ ಇಂಚ ಸಮಾಜಗೂ ಬೋಡಾಯಿನ ಪಾಕ್ ಕಾರ್ಯಕ್ರಮ ನಡಪ ಒಂದು ಪೆರ್ಮೆಗ್ ಸಂದದಿನದ ಮೆಚ್ಚುಗೆ ತೆರಿಪಾಯರು. ರಾಮಕೃಷ್ಣ ಪರಮಹಂಸರಿಂದ ಆಶೀರ್ವಾದವನ್ನ ಪಡೆದು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಹಾಸಂಘ ಈ ಸನ್ಯಾಸಿಗಳ ಸಂಘವನ್ನು ಸ್ಥಾಪಿಸಿ ಅದೇ ಮುಂದೆ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಆಗಿ ಇವತ್ತು ದೇಶದಾದ್ಯಂತ ಎಷ್ಟು ಪ್ರಭಾವಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಮಠದ ಸಂಸ್ಥಾಪಕರಾಗಿ ಅಲ್ಲಿಂದ ಇಲ್ಲಿವರೆಗೂ ಮೇ 1ನೇ ತಾರೀಕು ನಡೆದಂಥ 125ನೇ ವರ್ಷದ ಕಾರ್ಯಕ್ರಮ ತನಕನೂ ಪೂಜ್ಯ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಯಾವ ಕನಸನ್ನು ಇಟ್ಟು ಮಠವನ್ನು ಸ್ಥಾಪನೆ ಮಾಡಿದ್ರೋ ಅದಕ್ಕೆ ಎಳ್ಳಷ್ಟು ಚ್ಯುತಿ ಬರದೇ ಇರೋ ರೀತಿಯಲ್ಲಿ ಈ ಪರಂಪರೆಯನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಬಂದಂಥ ಪೂಜ್ಯ ಮಠಾಧೀಶರುಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಾನು ಶಾಸಕರು ವೇದವ್ಯಾಸ ಕಾಮತ್ ಪಾತಿರ್ದು ಕುಡ್ಲದ ರಾಮಕೃಷ್ಣ ಮಠ ಜವನ ಜವಂದಿ ಅಲ್ಮಗು ಶಕ್ತಿ ದಿಂಜ ಒಂದು ಪಂಡಿರು. ಯುವ ಪೀಳಿಗೆಗೆ ಬಹಳ ದೊಡ್ಡ ಶಕ್ತಿಯನ್ನು ತುಂಬುವಂಥ ಕೆಲಸ ಕಾರ್ಯಗಳಾಗ್ತಾ ಇದೆ. ಅದರಲ್ಲಿ ಕೂಡ ಬಹಳ ದೊಡ್ಡ ರೀತಿಯ ಆಯೋಜನೆಯನ್ನು ತಾವುಗಳು ಮಾಡ್ತಾ ಇದ್ದೀರಿ. ಇದನ್ನೆಲ್ಲ ಯಶಸ್ವಿ ಆಗಲಿ ಅಂತೇಳುವಂಥ ವಿಶೇಷ ಕಾರ್ಯಕ್ರಮಗಳು ಇನ್ನು ಮುಂದೆ ತಾವು ಮಂಗಳೂರಿನ ಈ ರಾಮಕೃಷ್ಣ ಮಠಕ್ಕೆ ನಾನೊಂದು ಮಂಗಳೂರಿನ ಶಾಸಕನಾಗಿ ತಾವು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಮಂಗಳೂರಿಗೆ ಭೇಟಿ ಕೊಡಬೇಕು, ಮಂಗಳೂರಿನ ಈ ರೀತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆ ರಾಮಕೃಷ್ಣ ಮಠದ ಒಟ್ಟು ವ್ಯವಸ್ಥೆಗಳಲ್ಲಿ ತಾವು ಬೇರೆ ಬೇರೆ ಕಡೆಯಿಂದ ಬಂದಂಥ ವ್ಯಕ್ತಿಗಳು ನಿರಂತರವಾಗಿ ತಾವು ಮಂಗಳೂರಿಗೆ ತಮ್ಮ ಪಾದಾರ್ಪಣೆ ಆಗಲಿ ಅಂತೇಳುವಂಥ ವಿಶೇಷವಾದ ನಾನು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಶಾಸಕನಾಗಿ ಸ್ಥಳೀಯ ಶಾಸಕನಾಗಿ ನನಗೆ 100ಕ್ಕೆ 100 ಇದು ನನಗೆ ದೇವರು ಕೊಟ್ಟಂಥ ಭಾಗ್ಯ. ಕುಡ್ಲ ರಾಮಕೃಷ್ಣ ಮಠದ ಗುರುಕಾರ್ಯರು ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕುಮಾರ್, ಬೆದ್ರದ ಡಾಕ್ಟರ್ ಎಂ ಮೋಹನ್ ಆಳ್ವ, ಮೇಯರ್ ಪ್ರೇಮಾನಂದ ಶೆಟ್ಟಿ, ವಿಧಾನ ಪರಿಷತ್ ದುಂಬದ ಸದಸ್ಯರು ಗಣೇಶ್ ಕಾರ್ಣಿ, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ರವಿಶಂಕರ್ ಮಿಜರ್ ಪಾಲ್ದೆ ತುಂಡಿರು. ಕನ್ಯಾನ ಕಣಿಯೂರ್ದ ಹಸೇನಾರ್ ಪನ್ಪನಾರಿನ 13 ವರ್ಷದ ಮಗೆ ಮಹಮ್ಮದ್ ಅಖಿಲ್ ಸೈಕಲ್ ಬುಡನಿತ್ತದು ಜೆಸಿಪಿದ ಅಡಿಕೆ ಬುರ್ದು ಜೀವ ಕಳವನ್ನ ಬೇಜಾರದ ಸಂಗತಿ ನಡೆತದೆ. ಡ್ರೈವರ್ ಅಮಲ್ ಡೀತದು ಒಟ್ರಾಸಿ ಗಾಡಿ ಕೊನೋದು ಕೆರ್ತೆಯಿಂದ ಕೇಸ್ ಬಿಗಿತದೇರು. ಸೈಕಲಡು ಪೋಂದಿತ್ತಿನ ಆಣಗ್ ಜೆಸಿಪಿ ಎಡ್ತದು ಆಣ ಜಾಗಿಡಿ ಜೀವ ಕಳವನ್ನ ಬೇಜಾರದ ಸಂಗತಿ ಬಂಟ್ವಾಳ ತಾಲೂಕುದ ಕನ್ಯಾನೂರು ನಡೆತದೆ. ಕಣಿಯೂರ್ದ ಹಸೀನಾರ್ ಪನ್ಪನಾರಿನ 13 ವರ್ಷ ಪ್ರಾಯದ ಮಗಿ ಮಹಮ್ಮದ್ ಅಖಿಲ್ ಜೀವ ಕಳವಂದಿ.
ಕನ್ಯಾನದ ಉದ್ಯಮಿ ಊರಿನ ಇಲ್ಲಗ ಕೆಲಸಗೂ ಜೆಸಿಬಿ ಕೊನ ಹೊಂದಿತ್ತಿನ ಡ್ರೈವರ್ ಅಮಲಡು ಇತ್ತದು ಒಟ್ರಾಸಿ ಜೆಸಿಬಿ ಕೊನುದು ಆಣನ ಜೂವದೇದೆಂದು ದೂರ್ದೇರು. ಆಣ ಜಾಗಡೆ ಜೀವ ಬುಡ್ನಗ ಜೆಸಿಬಿಡೆ ಬರಿಕ್ ನೂಕುದು ಜೆಸಿಬಿನ ಉದ್ಯಮಿನ ಇಲ್ಲಡ ಉಂತಾದು ಬೇತೆ ಒರಿ ಡ್ರೈವರ್ ಬರ್ಪೆ ಎಂದು ಪಣದು ತಪ್ಪಾಯಿರ ತೂತಿ. ಇದು ಪುರ್ತಗೂ ಒಂದು ಸುದ್ದಿಯಾದು ಊರ್ದಾಕ್ಲು ಪಾರ್ ಬತ್ತದು ಡ್ರೈವರ್ನ ಪತ್ತದೀರು. ಡ್ರೈವರ್ ಸಾಧಿಕೆಗೂ ಊರ್ದಾಕ್ಲು ಸಮ ಪೊಲಿಪಾಡ್ದು ಪೊಲೀಸರೇ ಕೊಡ್ತೀರು. ಜೆಸಿಬಿನ ಸ್ವಾಧೀನ ಉದ್ದೆ ತೊನ್ನ ವಿಟ್ಲ ಪೊಲೀಸರು ಈ ಬಗೆಟ್ ಕೇಸ್ ಪಾಡ್ದೀರು. ಕಾರ್ಲದ ಬೋಳಗ್ರಾಮ ಪಡುಗಿರಿಟ್ಟು ಪಂಚಾಯತ್ ಮಾರ್ಗಗೂ ಮಹಾತ್ಮ ಗಾಂಧೀಜಿ ರೇಣುಕೇರ್ನ ನಾಥೂರಾಮ್ ಗೋಡ್ಸೆನ ಪುದರ್ದಿನ ವಿಚಿತ್ರ ಸಂಗತಿ ನಡೆಸುತ್ತದೆ. ಯುವ ಕಾಂಗ್ರೆಸ್ ಗುರ್ಕಾರ್ಯರು ಯೋಗೀಶ್ ಇನ್ನ ಈ ಬಗೆಟ್ ದೂರು ಕೊಡ್ದು ಗೋಡ್ಸೆ ಪುದರ್ದ ಬೋರ್ಡ್ನು ದೆಪ್ಪಾದಿರು. ಕಾರ್ಲದ ಮಾರ್ಗ ಒಂಜಕ್ಕೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ರೇಣುಕೇರ್ನ ನಾಥೂರಾಮ್ ಗೋಡ್ಸೆ ಪುದರ್ನ ದಿನ ವಿಚಾರ ಓದಂಟಿಗೆ ಏತಾದಿತ್ತಂಡು. ಕಾರ್ಲದ ಬೋಳಗ್ರಾಮ ಪಡುಗಿರಿಟ್ಟು ಪಂಚಾಯತ್ ಮಾರ್ಗಗೂ ನಾಥೂರಾಮ್ ಗೋಡ್ಸೆ ಪನ್ಪುಡ ಪುದರ್ದ ಬೋರ್ಡ್ ಪಾಡ್ದಿತ್ತಿರು. ಒಂದು ಸಾಮಾಜಿಕ ಜಾಲತಾಣಲೆಡು ಸುದ್ದಿಯಾದು ಓದಂಟು ಉಂಡಾದಿತ್ತಂಡು. ಈ ಬಗೆಟ್ ಸೋಮವಾರ ಪಂಚಾಯತ್ಗೆ ಪೋಯಿನ ಕಾರ್ಲ ಯುವ ಕಾಂಗ್ರೆಸ್ ಗುರ್ಕಾರ್ಯರು ಯೋಗೀಶ್ ಇನ್ನ ದುಂಬಾಳತೇಡು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಭಿನ್ನೈತೊನ್ನ ಓಲೆ ಕೊರಿಯರು. ಒಂದು ಪಂಚಾಯತ್ ಪಾಡ್ದನ ಬೋರ್ಡ್ ಹತ್ತು ಪಂಚಾಯತ್ಗಳ ಈ ಬೋರ್ಡ್ಗಳ ಸಂಬಂಧ ಇಜ್ಜೆ ಎಂದು ಪಿಡಿಒ ತೆರಿಪಾದಿರು. ಊರ್ದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊರ್ದು ಪೊಲೀಸರು ಇತ್ತದು ನಾಥೂರಾಮ್ ಗೋಡ್ಸೆ ಪುದರ್ದ ಮಾರ್ಗದ ಬೋರ್ಡ್ನು ದೆತ್ತು ಪಾಡ್ದೇರು. ಕಾರ್ಕಳ ತಾಲೂಕಿನ ಬೋಳ ಗ್ರಾಮ ಪಂಚಾಯತ್ನಲ್ಲಿ 2 ದಿನಗಳ ಹಿಂದೆ ಒಂದು ರಸ್ತೆಗೆ ದೇಶ ಕಂಡಂತಹ ಮೊದಲ ಭಯೋತ್ಪಾದಕ ನಾಥೂರಾಮ್ ಗೋಡ್ಸೆಯ ಒಂದು ಹೆಸರನ್ನು ಇಟ್ಟಿರತಕ್ಕಂಥದ್ದು ನಮ್ಮ ಯೂತ್ ಕಾಂಗ್ರೆಸ್ನ ಗಮನಕ್ಕೆ ಬಂದಿತ್ತು. ಈ ಸಂದರ್ಭದಲ್ಲಿ ಇಂದು ಬೆಳಗ್ಗೆ ಈ ಪಂಚಾಯತ್ಗೆ ಆಗಮಿಸಿ PDO ಅವರಲ್ಲಿ ಮಾಹಿತಿಯನ್ನು ಕೇಳಿದಾಗ ಪಂಚಾಯತ್ಗೂ ಅದಕ್ಕೂ ಯಾವುದೂ ಸಂಬಂಧ ಇಲ್ಲ, ಯಾವುದೋ ವಾರ್ಡಿಗೆ ಸಂಬಂಧಪಟ್ಟಂಥ ಕಿಡಿಗೇಡಿಗಳು ಆ ಕೃತ್ಯವನ್ನು ನಡೆಸಿದ್ದಾರೆ ಅನ್ನೋತಕ್ಕಂಥದ್ದು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಸಂಬಂಧ PDO ಅವರಿಗೆ ನಾವು ಅದನ್ನು ತೆರವುಗೊಳಿಸಬೇಕು, ತಕ್ಷಣ ತೆರವು ಮಾಡಬೇಕನ್ನುವಂಥ ಒಂದು ಮನವಿ ಮಾಡಿದಾಗ ಈಗ ಅವರು ಆರಕ್ಷಕ ಠಾಣೆಯ ಸಿಬ್ಬಂದಿಗಳನ್ನು ಕರೆಸಿ ಇವತ್ತೇ ಅದನ್ನು ತೆರವು ಮಾಡ್ತೀನಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ತುಳು ಸಂಘಟಕರು ಬೊಕ್ಕ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯರು ಆದಿತ್ಯದು ಇಂಚಿಪ ತೀರ್ನ ನಿಟ್ಟೆ ಶಶಿಧರ ಶೆಟ್ರಿಗೆ ತುಳು ಅಕಾಡೆಮಿ ಬೊಕ್ಕ ಅಖಿಲ ಭಾರತ ತುಳು ಒಕ್ಕೂಟದ ನಿಲಿಟ್ಟು ಕುಡ್ಲಡು ಶ್ರದ್ಧಾಂಜಲಿ ಸಂದಾಯರು. ತುಳು ಸಂಘಟಕರು ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯರು ಇಂಚಿಪ ತೀರ್ನ ನಿಟ್ಟೆ ಶಶಿಧರ ಶೆಟ್ರಿಗೆ ನುಡಿನಮನ ಕಾರ್ಯಕ್ರಮನು ಕುಡ್ಲದ ಉರ್ವಸ್ಟೋರು ತುಳು ಭವನಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಟ್ಟಣೆ ಮಲ್ತಿತ್ತಂಡು. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಅಕಾಡೆಮಿ ಸದಸ್ಯರು ಸಂಘಟಕರು ಶಶಿಧರ ಶೆಟ್ರಿನ ಚಿತ್ರಪಟಕ್ಕೂ ಪುರ್ಪ ಪಾಡ್ದು ಶ್ರದ್ಧಾಂಜಲಿ ಸಂದಾಯರು. ಅಕಾಡೆಮಿದ ದುಂಬುದ ಗುರ್ಕಾರ್ಯರು ಎಸಿ ಭಂಡಾರಿ ಪಾತಿರ್ದು ಮಾತಾ ರೀತಿದ ಕಾರ್ಯಕ್ರಮೋಟ್ಲ ಸಾಕಾರ ಕೊರೊಂದಿತ್ತಿನ ಆರೆಗ್ ತುಳು ಭಾಷೆದ ಮಿತ್ತು ಭಾರಿ ಮೋಕೆ ಸಂಸ್ಥೆ ಮಲ್ಪನ ಮಾತ ಕೆಲಸಗಳ ಬೆರಿತಾಂಗು ಕುರಿದು ಸರ್ವೇರಿಗಳ ಉಮೇದಾದಿತ್ಯರೆಂದು ಪಂಡೇರು. ಎಂಕ್ಲೆಗ್ ಒಂಜಿ ಸ್ಫೂರ್ತಿದ ಜನ ಆದಿತ್ಯರು ಐಡ್ದು ಬೊಕ್ಕ ತುಳು ಒಕ್ಕೂಟದ ಕಾರ್ಯದರ್ಶಿ ಆಯರು ಆ ಪೊರ್ತುಡು ಯಾನೆ ಹೆಚ್ಚಿಗೆ ಪನೊಡೊಂದಿಜ್ಜಿದಾಯ ಪನ್ನಗ ಅಪ್ಪಗಡು ಎಂಗಲ ಪ್ರತಿ ಒಂಜಿ ಕೆಲಸ ಕಾರ್ಯಗಳ ತುಳು ಒಕ್ಕೂಟದ ಸಂಘಟನೆ ಮಲ್ಪನೆಟ್ಟು ದಾಯ ಬನ್ನಗ ಅವು ದೇಶ ವಿದೇಶಲೆಡು ಮಾತ ಇಗ್ಗೆಲು ಇತ್ತನಂಚಿನ ಸಂಸ್ಥೆ ತುಳು ಒಕ್ಕೂಟ ಪಂಡ. ಆ ಒಕ್ಕೂಟೋಡು ಪ್ರತಿ ಒಂಜಿ ತಿಕ್ಕಡ್ಲ ಅವು ಮೈಸೂರು ಅದು ಪೆರೆಯವು, ಬ್ಯಾಂಗ್ಳೂರು ಅದು ಪೆರೆಯವು, ಅಥವಾ ದುಬೈ ಅದು ಪೆರೆಯವು ಓಡೆಗ್ಲ ಪೋದು ಪತ್ತದು ಐತ ಸಂಘಟನೆ ಮಲ್ಪುನಂಚಿನ ಪ್ರಾಮುಖ್ಯವಾದ ಪನ್ಪುಣಂಡ ಒಂಜಿ ಸಂಘಟನಾ ಚಾತುರ್ಯ ಆದಿತ್ಯರು. ಸಂಘಟನೆದ ಬಗ್ಗೆ ಭಾರಿಯಾತ್ ಅನುಭವ ಐನ ಸಮರ್ಥವಾದ ನಿರ್ವಹಣೆ ಮಲ್ಪುನಂಚಿನ ಒಂಜಿ ಶಕ್ತಿ ಅರೆಡ ಇತ್ತನು. ಕುಡ್ಲ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಪ್ರೊಫೆಸರ್ PL ಧರ್ಮ, ತುಳು ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರು ಕತ್ತಲ್ ಸರ್ ಬೊಕ್ಕ ಅಕಾಡೆಮಿ ಸದಸ್ಯರು ಪಾಲ್ದೆ ತುಂಡಿರು. ಅಖಿಲ ಭಾರತ ತುಳು ಒಕ್ಕೂಟದ ಪ್ರಧಾನ ಕಾರ್ಯಂತಿರು ಆದ ಕೆಲಸ ಮಲ್ತಿತ್ತಿನ ನಿಟ್ಟೆ ಶಶಿಧರ ಶೆಟ್ರಿಗೆ ಒಕ್ಕೂಟದ ನಿಲೆಟ್ಟು ಕಾವೂರ್ದ ಒಕ್ಕೂಟದ ಆಫೀಸರು ಶ್ರದ್ಧಾಂಜಲಿ ಸಭೆದಿದ್ದೀರು. ಒಕ್ಕೂಟದ ಗುರ್ಕಾರ್ಯರು ಧರ್ಮಪಾಲ ದೇವಾಡಿಗರು, ತುಳು ಅಕಾಡೆಮಿದ ದುಂಬುದ ಗುರ್ಕಾರ್ಯರು ಎಸಿ ಭಂಡಾರಿ, ರಾಜ್ಯ ಅಲೆಮಾರಿ ಬೊಕ್ಕ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಗುರ್ಕಾರ್ಯರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಯಕ್ಷಗಾನ ಅಕಾಡೆಮಿ ಸದಸ್ಯರು ಕದ್ರ ನವನೀತ ಶೆಟ್ಟಿ, ತಾರನಾಥ ಶೆಟ್ಟಿ ಬೋಳಾರ ಪಾಲ್ದೆದೊಂದು ಶ್ರದ್ಧಾಂಜಲಿ ಸಂದಾಯರು. ನಮ್ಮ ವಿಶ್ವ ತುಳು ಸಮ್ಮೇಳನ ಮಲ್ಪನಾಗ ಆರ ನಂಗೊಂದು ಏತು ಸಪೋರ್ಟ್ ಆದ್ದು ನಮ್ಮ ಬೆನ್ನೆಲುಬಾದು ತುದಿರು ಅಂಚನೆ
ಪೂಜ್ಯ ಕಾವಂತರ್ನ ಒಂಜಿ ಈ ಒಂಜಿ ನೆನಪುದು ಅಂಚನೆ ಅರ್ನ ಒಂಜಿ ಪ್ರಾಧಾನ್ಯತೆಡು ನಮ್ಮ ಈ ವಿಶ್ವತೋಳು ಸಮ್ಮೇಳನ ಮಲ್ದ ಆರ್ಮಿನಿ ಸಪೋರ್ಟ್ ಕೊರ್ಪು ಜೇರಡ ನಮ್ಮ ವಿಶ್ವತೋಳು ಸಮ್ಮೇಳನ ನಿಜವಾದ ಈ ಬರ್ತದು ಏರ ಸಾಧ್ಯತೆ ಅರ್ನ ಮಾರ್ಗದರ್ಶನ ಅಂಚನೆ ಅರ್ನ ನಮ್ಮ ವಿತ್ತಿನ ವಿಶ್ವಾಸ ನಮ್ಮ ಕೊರೊಂದಿನ ಅರೆಗ್ ಒಂದು ಮಾನ್ಯತೆ ಆರವೇನ ಸದಾ ನೆನಪು ಎಂದು ನಂಗೆ ಎಡ್ಡ ರೀತಿಯ ಸಪೋರ್ಟ್ ಕೊಡ್ದು ಆ ವಿಶ್ವತೋಳು ಸಮ್ಮೇಳನ ಸಕ್ಸಸ್ ಮಾಡ್ತೇವೆ. ಸುಳ್ಯಪೇಂಟದ ಜ್ಯೋತಿವೃತ್ತ ಕೈತಲು ಮಹಮ್ಮದ್ ಸಾಯಿ ಪನ್ಪುನಾರಿಗೆ ಏರೋದನ್ನ ಗುಂಡು ಪಾಡ್ದು ಪದ್ರಾಡ ಆತಿನ ಸಂಗತಿ ನಡೆತದಂಡು ಪೆಟ್ಟಾಯಿನಾರಿನ ಆಸ್ಪತ್ರೆಗೆ ಸೇರ್ಸಾದು ಸುಳ್ಯ ಸ್ಟೇಷನ್ ಕೇಸ್ ಪಾಡ್ದಂಡು ಗುರ್ತಾರ್ಥದ ಅಂತಿನ ಏರೋದನ್ನ ಉರಿಯಗ ಗುಂಡುಪಾಡಿನ ಸಂಗತಿ ಸುಳ್ಳ್ಯಾಡ್ ನಡೆತದನು. ಸುಳ್ಯಪೆಂಟಿದ ಜ್ಯೋತಿವೃತ್ತದ ಕೈತಲು ಗುಂಡು ಬುರ್ದು ಪೆಟ್ಟಾಯಿನ 39 ವರ್ಷ ಪ್ರಾಯದ ಮಹಮ್ಮದ್ ಸಾಯಿ ಪನ್ಪುನಾರಿನ ಸುಳ್ಯದ ಆಸ್ಪತ್ರೆಗೆ ಸೇರ್ಸಾದಿರು. ಕುಟುಂಬದಕ್ಕಿನ ಒಟ್ಟಿಗೂ ಕಾರ್ಡ್ ಸುಳ್ಯದಂಜಿ ಬರೊಂದುಪ್ನಾಗ ಸ್ಕಾರ್ಪಿಯೋ ಕಾರ್ಡ್ ಬತ್ತನಕ್ಲು ಗುಂಡು ಪಾಡ್ದು ಪದ್ರಾಡಾತಿರು. ಮಹಮ್ಮದರ್ನ ಕೈಕ್ ತಾಗದು ಗುಂಡು ಕಾರ್ದ ಬಾಕಿಲಿಗೆ ಬುರ್ದುಂಡು. ಮಹಮ್ಮದ್ ಸಾಯಿ ಅಪಾಯಡ್ದು ಬಚ್ಚವಾಗ್ತಿರು. ಈ ಬಗೆಟ್ ಸುಳ್ಯ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದನು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಯುವವಾಹಿನಿ ಕೇಂದ್ರ ಸಮಿತಿ ಬುಕ್ಕ ಯುವವಾಹಿನಿ ಪಣಂಬೂರು ಕುಳಾಯಿ ಘಟಕದ ನಿನೆಟ್ ಐತಾರ ಯುವವಾಹಿನಿ ಅಂತರ್ಘಟಕ ಭಜನೆದ ಪಂಥ ಮಾಧವ ಕೀರ್ತನೋತ್ಸವ ನಡೆತನೆ. ವರ್ಕಳ ಶಿವಗಿರಿತ ಶ್ರೀ ಸತ್ಯಾನಂದ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ಯುವವಾಹಿನಿ ಕೇಂದ್ರ ಸಮಿತಿ ಬುಕ್ಕ ಯುವವಾಹಿನಿ ಪಣಂಬೂರು ಬುಕ್ಕ ಕುಳಾಯಿ ಘಟಕದ ನಿಲೆಟ್ ಐತಾರ ಮಾಧವ ಕೀರ್ತನೋತ್ಸವ ಯುವವಾಹಿನಿ ಅಂತರ್ಘಟಕ ಭಜನಾ ಪಂಥಾಟನೆ ಮಲ್ತಿದ್ದೇರು. ವರ್ಕಳ ಶಿವಗಿರಿತ ಶ್ರೀ ಸತ್ಯಾನಂದ ತೀರ್ಥ ಸ್ವಾಮೀಜಿ ಇತ್ತಿದ್ದು ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಚಿತ್ರಪಟದ ಎದುರು ಪ್ರಾರ್ಥನೆ ನಡಪಾದು ಪುರ್ಪ ಪಾಡ್ದು ಕಾರ್ಯಕ್ರಮ ಶುರುವಾಂಡು. ಯುವವಾಹಿನಿ ಪಣಂಬೂರು ಕುಳಾಯಿ ಘಟಕದ ಗುರುಕಾರ್ಯರು ರವಿ ಅಮೀನ್ ಎದುಕೊಂಡರು. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಕುಳಾಯಿದ ಗುರುಕಾರ್ಯರು ಗೋಪಾಲ ಬಂಗೇರ ತುಡರ್ ಪೊತ್ತಾದು ಕಾರ್ಯಕ್ರಮ ಉದೀಪನ ಮಲ್ತೇರು. ಗೋಪಾಲ ಬಂಗೇರ ಪಾತಿರ್ದು ಒವ್ವೇ ಅಡಚಣೆದಾಂತೆ ನಾರಾಯಣ ಗುರುಕುಲನ ಅನುಗ್ರಹ ಒಟ್ಟು ಕಾರ್ಯಕ್ರಮ ಪೂರ್ಲುಡು ನಡಪಾಡಂದು ಎಡ್ಡೆಪ್ಪು ಬಯಕೇರಿ. ಈ ಭಜನೋತ್ಸವದ ಭಜನಾ ಸ್ಪರ್ಧೆಗೆ ಶ್ರೀದೇವರು ಬೆಳಿಗ್ಗೆ ಪ್ರಾರಂಭೋತ್ಸವದಿಂದ ಕೊನೆಯ ತನಕ ಯಾವುದೇ ಅಡಚಣೆ ಇಲ್ಲದೆ ಶ್ರೀ ಗುರುದೇವರ ದಯದಿಂದ ಸುಸೂತ್ರವಾಗಿ ನಡೆಯಲಿ ಎಂದು ಆಶಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ನನಗೆ ಅವಕಾಶ ಮಾಡಿಕೊಟ್ಟ ಯುವ ರಿಜಿಸ್ಟ್ರಾರ್ಡ್ ಪಣಂಬೂರು ಕುಳಾಯಿ ಘಟಕಕ್ಕೆ ಧನ್ಯವಾದಗಳು. ಶ್ರೀ ಸತ್ಯಾನಂದ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊರ್ದು ಧಾರ್ಮಿಕ ಬುಳಿಚಿಲ್ ಆಂಡ ಮಾತ್ರ ಬದುಕಿಡು ಸುಖ ಸಂತೋಷ ತಿಕ್ಕೊಂದು ನಾರಾಯಣ ಗುರುಕುಲ್ ಪಂತೀರು. ಈಶ್ವರ ಆರಾಧನೆ ಮಂದಿರುಡು ನಡತಂಡ ಯಾವಂದು ಅವು ಪ್ರತಿಯೊರಿಯನ ಹೃದಯಡು ನಡಪೊಡು ಇಲ್ಲಿ ಇಲ್ಲಗ ಮುಟ್ಟುಡು ಒಂದು ಪಂಡಿರು. ಮಾತೆರೆಗಳೊಂಜಿ ಎಡ್ಡೆ ಒಂಜಿ ವೇದಿಕೆ ಮುಲ್ಪ ತಯಾರು ಮಲ್ದೇರು ಪಣಂಬೂರು ಯುವಾಹಿನಿ ಘಟಕದಗುಲು ಇಂಚನೆ ದುಮ್ಮುಪಾಡು ಎಡ್ಡೆ ಆಪುಣು ಖಂಡಿತ ದೇಪಣ್ಣಗ ಇಂಚಿನ ಹೊಸ ಹೊಸತ್ತೊಂಜಿ ಕಾರ್ಯಕ್ರಮವನ್ನು ದೀನ ಮಾತ್ರ ಯುವಕಿ ರೈನಾಥ ಆಕರ್ಷಿತರಾಪೇರು. ಕಿರಡೋತ್ಸವ ಐತೊಟ್ಟುಗಲ ಇಂಚಿನ ಧಾರ್ಮಿಕದ ಯಕ್ಷಗಾನ ತಾಲಮದ್ದಲೆನ ಹರಿಕತೆನ ಪ್ರವಚನ ಇಂಚಿನ ಮಾತ್ರ ದೀನದಂಡ ಧಾರ್ಮಿಕತನ ಮಾಡ ಜಾಗೃತಿ ಆಪುಂಡು. ಕನ್ನಡಿಡು ದೂಲಿತ್ತನ ನಮ್ಮ ಮೋನೆ ಕ್ಲಿಯರ್ ತೋಜುಜಿಗೆ ತೋಜೋಡು ಆ ದೂಲನ್ನು ಒರೆಸೋಡಾಪುಂಡು. ಆ ದೂಲನ್ನು ಒರೆಸೋನೆ ಕೆಲಸನೇ ಮೂಲ ಮಲ್ತೊಂದುಲ್ಲೇರು. ನಮ್ಮ ಉಲ ಎತ್ತಿನ ಕಾಮ ಕ್ರೋಧ ಲೋಭ ಮೋಹ ಮದಮಸ್ತರ ಅನ್ಪಿನ ಹರಿ ಷಡ್ವರ್ಗೋಲೇನು ಮಾತ ದೆತ್ತನ್ನ ಅಂಡ ನಮ್ಮ ಉಲ ಎತ್ತಿನ ಆತ್ಮ ಚೈತನ್ಯ ಜಾಗೃತಿ ಆದ ನಮ್ಮ ಮಲ್ಪನ ಪ್ರತಿ ಒಂಜಿ ಕೆಲಸಲ ಎಡ್ಡ ರೀತಿ ರಾವಡೋ ಬೇತೆ ಬೇತೆ ವಲಯದ ಸಾಧಕಿ ಕುಮಾರಿ ಯಶ್ವಿತಾಗ್ ಸಮ್ಮಾನದ ಮರ್ಯಾದೆ ಮಲ್ತಿರು. ಯುವವಾಹಿನಿ ಕೇಂದ್ರ ಸಮಿತಿ ಗುರುಕಾರ್ಯರು ಉದಯ ಅಮೀನ್ ಮಟ್ಟು ಗುರುಕಾರ್ಮ ವಹಿಸಿದ್ದರು. ಇಂಜಿನಿಯರ್ ಉಪನ್ಯಾಸಕರು ಬೊಕ್ಕ ದೈವಾರಾಧಕರು ಡಾಕ್ಟರ್ ರವೀಶ್ ಪಡುಮಲೆ, ಹೆಚ್ಚಿಗೆ ಪೊಲೀಸ್ ಕಮಿಷನರ್ ಕುಮಾರ್ ಚಂದ್ರ, ಕೇಂದ್ರ ಸಮಿತಿ ಪ್ರಧಾನ ಕಾರ್ಯಂತರಿ ಸತೀಶ್ ಕಿಲ್ಪಾಡಿ, ಪಣಂಬೂರು ಕುಳಾಯಿ ಘಟಕದ ಕಾರ್ಯಂತರಿ ಹರಣಿ ಜಗದೀಶ್, ಕಾರ್ಯಕ್ರಮ ಸಂಚಾಲಕರು ರಂಜನ್ ಕೆ ಕೋಟ್ಯನ್, ಘಟಕದ ನಾರಾಯಣಗುರು ತತ್ವ ಪ್ರಚಾರದ ರಕ್ಷಿತ್ ಪೂಜಾರಿ ಪಾಲ್ಗೊಂಡಿರು. ಬ್ರಹ್ಮಕಲಶ ನಡಪಾದು ದೇವಸ್ಥಾನಲು ಪಿರ ಮೇಲ್ಮೆಗ್ ಬರೊಂದಿಲ್ಲ ಒಂದೆರದು ಸಮಾಜದ ಬುಳೆಚ್ಚಿಲ ಆಪುಣದು ದುಂಬುದ ಮಂತ್ರಿ ಪ್ರಮೋದ್ ಮಧ್ವರಾಜ್ ಪಂತೇರು. ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಡು ಶನಿವಾರ ನಡತ್ನ ಧಾರ್ಮಿಕ ಸಭೆಟಾರ್ ಪಾತೇರಿರು.
ಒಡಿಪುದ ಕಡಿಯಾಳಿ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನಡು ಬ್ರಹ್ಮಕಲಶದ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮ ನಡೆತೊಂದಿತ್ತಿದೆ. ಶನಿವಾರ ಅಥರ್ವ ಶೀರ್ಷ ಗಣಯಾಗ, ಮನುಸೂಕ್ತ ಪುರಶ್ವರಣ ಹೋಮ, ಮಹಾಪೂಜೆ, ಮಹಾಸುದರ್ಶನ ಹೋಮ, ನಂದಿಗೋಣ ಬೊಕ್ಕ ಲೆಕ್ಕಿಸಿರಿ ಕಲಶಾಧಿವಾಸ ನಡಪಾಯರು. ಬಯ್ಯಗ್ ನಡತಿನ ಧಾರ್ಮಿಕ ಸಭೆನು ದುಂಬುದ ಮಂತ್ರಿ ಪ್ರಮೋದ್ ಮಧ್ವರಾಜ್ ಉದಿಪನ ಮಲ್ತೇರು. ಬ್ರಹ್ಮಕಲಶ ನಡಪಾದು ದೇವಸ್ಥಾನಗಳು ಪಿರ ಮೇಲ್ಮೆಗೆ ಬರೊಂದುಲ್ಲ ಒಂದೆರಡು ಸಮಾಜದ ಬುಳೆಚಿಲ ಆಪುಣಂದು ಮಧ್ವರಾಜ್ ಪಂಡೇರು. ಉಡುಪಿ ರಜತ ಪೀಠ ನಗರಿ ಅಂತ ಹೆಸರು. 4 ದಿಕ್ಕುಗಳಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ, 4 ದಿಕ್ಕುಗಳಲ್ಲಿ ದೇವಿ ದೇವಸ್ಥಾನ. ಈ 8 ದೇವಸ್ಥಾನಗಳು ಮತ್ತು 8 ಅಷ್ಟಮಠ, 8 ಮಠಗಳು, ಇದು ಉಡುಪಿಯನ್ನು ಜಗತ್ಪ್ರಸಿದ್ಧ ಮಾಡಿರ್ತಕ್ಕಂಥ, ಧಾರ್ಮಿಕ ಕ್ಷೇತ್ರದಲ್ಲಿ ಜಗತ್ಪ್ರಸಿದ್ಧ ಮಾಡಿರ್ತಕ್ಕಂಥ ಅಂಶಗಳು ಅಂತ ನಾನು ಹೇಳಬೇಕಾಗ್ತದೆ. ಮಧ್ವಾಚಾರ್ಯರು ಶ್ರೀಕೃಷ್ಣನ ಸ್ಥಾಪನೆ ಮಾಡುವ ಮೊದಲೇ ಈ 4 ಸುಬ್ರಹ್ಮಣ್ಯ ದೇವಸ್ಥಾನಗಳು ಮತ್ತು 4 ದೇವಿ ದೇವಸ್ಥಾನಗಳು ಉಡುಪಿಯಲ್ಲಿ ತಲೆಗೆತ್ತಿ ನಿಂತಿರತಕ್ಕಂಥದ್ದು. ಅತ್ಯಂತ ಪ್ರಾಚೀನ ಮತ್ತು ವಿಶೇಷ ಕಾರಣಿಕವನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡಿಕೊಂಡು ಬಂದಿದ್ದೇವೆ. ರಜತಪೀಠ ನಗರದ 8 ಸುಬ್ರಹ್ಮಣ್ಯ ಮತ್ತು ದೇವಿ ದೇವಸ್ಥಾನಗಳಲ್ಲಿ ಉಡುಪಿಯ ಈಗಿನ ಹೃದಯ ಭಾಗದಲ್ಲಿರ್ತಕ್ಕಂಥ ದೇವಸ್ಥಾನ ಯಾವುದು ಅಂತ ಕೇಳಿದ್ರೆ ಅದು ಕಡಿಯಾಳಿ ಮಹಿಷಾಮರ್ದಿನಿ ದೇವಸ್ಥಾನ ಇರತಕ್ಕಂಥದ್ದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರವಾಗಿದೆ. ವಿದ್ವಾನ್ ಶ್ರೀಶ ಭಟ್ ಮುದರಂಗಡಿ ಧಾರ್ಮಿಕ ಉಪನ್ಯಾಸ ಕುರಿದು ಪ್ರಪಂಚ ನಂಬಿಕೆ ಮಿತು ಅಂತುದುಂಡು ಕರ್ತವ್ಯನು ದೇವೇರನ ಆರಾಧನೆ ಎಂದು ಬುಡಂದೆ ಮಲ್ತನ ಸಿದ್ಧಿ ಆಪುಣು ಪಂಡೇರು. ಪ್ರತಿಯೊಬ್ಬನಿಗಿರುವಂತಹ ದೊಡ್ಡ ಕೊರತೆ ಯಾವುದು ಅಂತ ಕೇಳಿದರೆ ಅದು ಭಯ. ಒಳಗಿನಿಂದ ಏನೋ ಒಂದು ಅವ್ಯಕ್ತವಾಗಿ ಭಯ ಕಾಡ್ತಾ ಇರ್ತದೆ. ಹುಟ್ಟಿದೆವು, ಒಂದು ಮಕ್ಕಳು ಹುಟ್ಟಿದ್ರು ಅಂತಾದರೆ ಅವರನ್ನು ದೊಡ್ಡದು ಹೇಗೆ ಮಾಡುವುದು ಅಂತ ಭಯ. ಅದೇ ರೀತಿಯಾಗಿ ನಮಗೆ ಒಳ್ಳೆಯ ಕೆಲಸ ಸಿಕ್ಕಿತು ಅಂತಾದರೆ ಆ ಅಧಿಕಾರದಿಂದ ಯಾವಾಗ ನಾವು ಚ್ಯುತಿರಾಗ್ತೇವೆ ಎನ್ನುವಂತಹ ಭಯ. ಏನೂ ಇಲ್ಲ ಅಂತಾದರೆ ಹುಟ್ಟಿದ ಪ್ರತಿಯೊಬ್ಬನಿಗೂ ಕೂಡ ಸಾಯುವ ಭಯ ಎನ್ನುವಂಥದ್ದು ನಿರಂತರ ಕಾಡ್ತಾ ಇರುತ್ತದೆ. ಅದನ್ನು ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಯೋಚನೆ ಮಾಡುವ ಸಾಮರ್ಥ್ಯ ಉಂಟಲ್ವ, ಇದು ಇರುವುದು ಮನುಷ್ಯನಿಗೆ ಮಾತ್ರ. ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಪುರುಷೋತ್ತಮ ಪಿ ಶೆಟ್ಟಿ ಗುರುಕಾರ್ಯ ವಹಿಸಿದ್ದರು. ಉಡಿಪು ನಗರಸಭೆ ಗುರುಕಾರ್ದಿ ಸುಮಿತ್ರ ಆರ್ ನಾಯಕ್, ಕೊಡವೂರು ಶಂಕರನಾರಾಯಣ ದೇವಸ್ಥಾನದ ಗುರುಕಾರ್ಯರು ಸಾಧು ಸಾಲ್ಯನ್, ದೇವಸ್ಥಾನದ ಆಡಳಿತ ಸಮಿತಿದಗಳು ಪಾಲ್ದೆ ತುಂಡಿರು. ಕಟಪಾಡಿ ಶ್ರೀ ಕ್ಷೇತ್ರ ಪೇಂಟೆಬೊಟ್ಟದ ಶ್ರೀಮತಿ ದೇವಿ ಸಭಾಭವನೋಡು ಧರ್ಮದ ಕಣ್ಣು ಪರೀಕ್ಷದ ಶಿಬಿರ ನಡಪಾದಿರು. ಶ್ರೀ ಕ್ಷೇತ್ರ ಪೇಂಟೆಬೊಟ್ಟದ ಗುರುಕಾರ್ಯರು ಹರಿಶ್ಚಂದ್ರ ಪಿಲಾರ್ ಶಿಬಿರ ಉದಿಪನ ಮಲ್ತೇರು. ಭಾರತೀಯ ಜನತಾ ಪಕ್ಷ ಕಾಪು ಮಂಡಲ ಎಸ್ಸಿ ಮೋರ್ಚಾ ಕಾಪುದ ಭಗವಾನ್ ಬಬ್ಬುಸ್ವಾಮಿ ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಿ ಶ್ರೀ ಕ್ಷೇತ್ರ ಪೇಂಟೆಬೊಟ್ಟು ಬೊಕ್ಕ ಪ್ರಸಾದ್ ನೇತ್ರಾಲಯ ಉಡಿಪು ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ದ ಒಟ್ಟು ಸೇರಿಗೆಡೆ ಕಣ್ಣದ ಧರ್ಮದ ಪರೀಕ್ಷದ ಶಿಬಿರ ಕಟಪಾಡಿ ಶ್ರೀ ಕ್ಷೇತ್ರ ಪೇಂಟೆಬೊಟ್ಟದ ಶ್ರೀಮತಿ ದೇವಿ ಸಭಾಭವನ ನಡೆತಂಡೆ. ಶ್ರೀ ಕ್ಷೇತ್ರ ಪೇಂಟೆಬೊಟ್ಟದ ಗುರುಕಾರ್ಯರು ಹರಿಶ್ಚಂದ್ರ ಪಿಲಾರ್ ಶಿಬಿರ ಉದ್ದಿಪನ ಮಲ್ತೇರು. ಶಾಸಕರು ಲಾಲಾಜಿ ಆರ್ ಮೆಂಡನ್, ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುರೇಶ್ ನಾಯಕ್, ದುಂಬುದ ಗುರುಕಾರ್ಯರು ದಿನಕರ್ ಬಾಬು, ದುಂಬುದ ಜಿಲ್ಲಾ ಪಂಚಾಯತ್ ಸದಸ್ಯರು ಗೀತಾಂಜಲಿ ಸುವರ್ಣ, ಕಟಪಾಡಿ ಗ್ರಾಮ ಪಂಚಾಯತ್ ದುಂಬುದ ಗುರುಕಾರ್ಯರು ಪ್ರೇಮ್ ಕುಮಾರ್, ಪ್ರಸಾದ್ ನೇತ್ರಾಲಯದಕ್ಲು ಶ್ರೀ ಕ್ಷೇತ್ರ ಪೇಂಟೆಬೊಟ್ಟದಕ್ಲು ಪಾಲ್ದೆ ತುಂಡೇರು. ಗ್ರಾಮದಕ್ಲು ಸುತ್ತಮುತ್ತದಕ್ಲು ಧರ್ಮದ ಕಣ್ಣು ಪರೀಕ್ಷೆ ಶಿಬಿರದ ಪ್ರಯೋಜನದೆ ತುಂಡೇರು. ಭಾರತೀಯ ಜನತಾ ಪಾರ್ಟಿಯ ಉಡುಪಿ ಜಿಲ್ಲಾ ವತಿಯಿಂದ ಹಾಗೂ ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಹಾಗೂ ವಿವಿಧ ನಮ್ಮ ಸಹ ಸಂಘಟನೆಗಳು ಎಸ್ಸಿ ಮೋರ್ಚಾ ಇರ್ಬೋದು, ಬೇರೆ ಬೇರೆ ನಮ್ಮ ಘಟಕಗಳ ಮೂಲಕ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತಾವಧಿಯ 8 ವರ್ಷವನ್ನು ಪೂರ್ತಿ ಮಾಡಿದಂಥ ಈ ಒಂದು ಸುಸಂದರ್ಭದಲ್ಲಿ ಸತತವಾಗಿ 1ನೇ ತಾರೀಕಿಂದ 14 ತಾರೀಕುವರೆಗೆ ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಅವರ ಒಂದು 8 ವರ್ಷ ಪೂರ್ತಿ ಮಾಡಿದಂಥ ಸಮರ್ಥ ಆಡಳಿತ ನೀಡಿದಂಥ ಹಿನ್ನೆಲೆಯಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕಟಪಾಡಿಯ ನಮ್ಮ
ಕೋರ್ದಬ್ಬ ದೇವಸ್ಥಾನದ ಪೇಟೆಬೆಟ್ಟು ಈ ಒಂದು ದೇವಸ್ಥಾನದ ಪರಿಸರದಲ್ಲಿ ಕೂಡ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮವನ್ನು ಕೂಡ ಸೇವಾ ಅವಧಿಯ ಒಂದು ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯರು ಮಾನಸಿಕ ಸ್ಥಿತಿ ಕಳೆವಂದಿರು ಆರು ಒಡಿಪುಡು ಆಸ್ಪತ್ರೆ ಸೇರಿನ ಮಾತ ಖರ್ಚು ತೂಪ ಅಂದು ಒಡಿಪು ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸುರೇಶ್ ನಾಯಕ್ ಒಡಿಪುಡು ಮಾಧ್ಯಮದ ಕ್ರೀಡಾ ಪಾತಿರ್ದು ಪಂತೇರು. ಒಡಿಪು ಜಿಲ್ಲಾ ಬಿಜೆಪಿ ಗುರುಕಾರ್ಯರು ಸುರೇಶ್ ನಾಯಕ್ ಒಡಿಪುಡು ಮಾಧ್ಯಮದ ಕ್ರೀಡಾ ಪಾತಿರ್ದು ಸಿದ್ದರಾಮಯ್ಯರಿಗೆ ಪಚ್ಚೆ ಶಾಲ್ ತುಂಡ ಖುಷಿ ಕೇಸರಿ ಶಾಲ್ ತುಂಡ ಪೋಡಿಪುಯಿರು ದಾಯೇಂದು ಗೊತ್ತುಜಿ ಆರ್ ಮಾನಸಿಕ ಸ್ಥಿತಿ ಕಳೆವಂದಿರು ಪಂಡೇರು. ಮುಖ್ಯಮಂತ್ರಿ ಸ್ಥಾನದ್ದು ಜತ್ತಿ ಬೊಕ್ಕ ಒಂದೇ ರೀತಿ ಪಾತಿರ್ವೇರು ಆರ್ ಪಾಸಿಟಿವ್ ರಾಜಕಾರಣಿ ಅತ್ತು ನೆಗೆಟಿವ್ ರಾಜಕಾರಣಿ ಅರಿಗೆ ಮತಿ ತತ್ತದುಂಡು ಆರ್ ಒಡಿಪುಡು ಆಸ್ಪತ್ರೆಗೆ ಸೇರಿನ ಖರ್ಚಿ ಮಾತ ಎಂಗ್ಲು ತೂಪ ಆರ್ ಇತ್ತೇನೆ ಮಾನಸಿಕವಾದ ಮರ್ದು ಮಲ್ಪಡು RSS ಒಂಜಿ ದೇಶಭಕ್ತ ಸಂಘಟನೆ ಅರಿಗೆ ಚಡ್ಡಿದ ಎಂಚಿನ ಪೋಡಿಗೆ ಉಂಡು ಗೊತ್ತಿಜ್ಜಿ RSS ಬಗೆಟ್ ಆರ್ ಅಪಗಪಗ ಪಾತಿರೊಂದುಲ್ಲಿರು ನನದೇನಟು ಕಾಂಗ್ರೆಸ್ ಅರಿನ ಕೈಟಿ ನಾಶ ಆಪನ ದಿನ ದೂರ ಇಜ್ಜಿಂದು ಸುರೇಶ್ ನಾಯಕ್ ಪಂಡೇರು. ಸೀಮಿತವನ್ನು ಕಳೆದುಕೊಂಡಿದ್ದಾರೆ. ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ನಂತರ ಅವರು ಇದೇ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರು ಪಾಸಿಟಿವ್ ರಾಜಕಾರಣಿ ಅಲ್ಲ, ಅವರು ನೆಗೆಟಿವ್ ರಾಜಕಾರಣಿ. ಅವರಿಗೆ ಹಸಿರು ಕಂಡ್ರೆ ಭಾಳ ಖುಷಿ, ಅವರಿಗೆ ಕೇಸರಿ ಕಂಡ್ರೆ ಆಗೋದಿಲ್ಲ, ಅವರಿಗೆ ಮತಿಭ್ರಮಣೆ ಆಗಿದೆ. ಅಕಸ್ಮಾತ್ ಅವರು ಉಡುಪಿಗೆ ಬಂದು ಅಡ್ಮಿಟ್ ಆಗಿ ಆದರೆ ಅದರ ಖರ್ಚನ್ನು ನಾನು ಭರಿಸ್ತೇನೆ ಅಂತೇಳಿ ನಾನು ಹೇಳಿದ್ದೇನೆ. ಸಿದ್ದರಾಮಯ್ಯನವರು ಕೂಡಲೇ ಮಾನಸಿಕ ಚಿಕಿತ್ಸೆ ತಗೊಳ್ಬೇಕು. ಯಾಕಂದರೆ ಅವರಿಗೆ ಯಾವ ರೀತಿಯ ಚಡ್ಡಿಯ ಏನು ಭಯ ಇದೆ ನಮ್ಗೆ ಗೊತ್ತಿಲ್ಲ. RSS ಅಂತೂ ದೇಶಭಕ್ತ ಸಂಘಟನೆ. RSSನ ಬಗ್ಗೆ ಸಿದ್ದರಾಮಯ್ಯನವರು ಪದೇ ಪದೇ ಮಾತಾಡ್ತಿದ್ರೆ ಬಹುಶಃ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ಮುಗಿಸಿ ಹೋಗುವಂಥ ದಿನ ಭಾಳ ದೂರ ಇಲ್ಲ ಅಂತ ಹೇಳಿ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಕುಡ್ಲದ ರಾಮಕೃಷ್ಣ ಮಠದ ಅಮೃತ ಮಹೋತ್ಸವ ಮುಗಿತಲಡು ಬೆದ್ರದ ಆಳ್ವಾಸ್ ಬರವು ಸಂಸ್ಥೆ ಹಿಡಿದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆತಂಡೆ. ಕುಡ್ಲದ ರಾಮಕೃಷ್ಣ ಮಠ ಮಂಗಳದೇವಿ 75ನೇ ವರ್ಷದಲ್ಲಿ ಕೊಡು ರಡ್ಡು ದಿನ ಅಮೃತ ಮಹೋತ್ಸವ ನಡಪಾದಿತ್ತದು ಮುಗಿತಲದ ದಿನ ಬೈಯಗ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮ ಆಟಣೆ ಆದಿತ್ತಂಡು. ಬೆದ್ರದ ಆಳ್ವಾಸ್ ಕಾಲೇಜ್ ಕಲ್ಪನಗಳು ಈ ಕಾರ್ಯಕ್ರಮ ನಡಪಾದ ಕುರಿಯರು ಮುಗಿತಲ ಲೇಸಿಗೆ ಬೈದಿನ ಬಿನ್ನಿರು ದೇಶದೋರ್ ಮೆಡ್ದು ಬೈದಿನ ಸಾಧಿಸಿದಂತಿರು ಶ್ರೀರಾಮಕೃಷ್ಣ ಮಠ ಕುಡ್ಲದ ಗುರುಕಾರ್ಯರು ಸ್ವಾಮಿ ಜಿತಕಾಮಾನಂದಜ್ಜಿ ಮಹಾರಾಜ್ ಬೊಕ್ಕ ಸರ್ವೇರ್ಲ ಇತ್ತಿದು ಕಾರ್ಯಕ್ರಮ ತುಯ್ಯರು. ಇತ್ತೆ ಕುಡೂರ ಮುಖ್ಯಾಂಶಗಳು. ಕುಡ್ಲದ ರಾಮಕೃಷ್ಣ ಮಠದ ಅಮೃತ ಮಹೋತ್ಸವ ಮುಗಿತಲ ಸ್ವಚ್ಛ ಭಾರತ್ ಶೈಕ್ಷಣಿಕ ಯುವ ಜಾಗೃತಿ ಕಾರ್ಯಕ್ರಮ ನಡೆದು ಪೆರ್ಮೆಗ್ ಸಂದನ ಕುಡ್ಲದ ರಾಮಕೃಷ್ಣ ಮಠ ವಿಶ್ವೇಶ್ವರ ಹೆಗಡೆ ಕಾಗಿ. ಕನ್ಯಾನ ಕಣಿಯೂರುಡು ಜೆಸಿಬಿದ ಅಡಿಕ್ಕೆ ಗುರ್ದು ಜೀವ ಕಳವನ್ನ ಆಣ ಮಹಮ್ಮದ ಕೆ ಅಮಲ್ ಡಿತ್ತನ ಡ್ರೈವರ್ಗೆ ಊರ್ದ ಹಿಡಿದು ಪೆಟ್ಟು ಪೊಲೀಸ್ ಹಿಡಿದು ಬಂಧನ. ಯುವವಾಹಿನಿ ಕೇಂದ್ರ ಸಮಿತಿ ಬುಕ್ಕ ಪಣಂಬೂರು ಕುಳಾಯಿ ಘಟಕದ ನಿಲಟ್ಟು ಮಾಧವ ಕೀರ್ತನೋತ್ಸವ ಭಜನೆದ ಪಂಥ ಈಶ್ವರ ಆರಾಧನೆ ಮಂದಿರುಡು ನಡತನ ಯಾವಂದು ಪ್ರತಿಯೂರಿನ ಹೃದಯ ನಡಪೊಡು ಶ್ರೀ ಸತ್ಯಾನಂದ ತೀರ್ಥ ಸ್ವಾಮಿ. ದೇವಸ್ಥಾನದಲ್ಲಿನ ಬ್ರಹ್ಮಕಲಶೊಡೆದು ಸಮಾಜದ ಬುಳೆಚಿನ್ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನದ ಬ್ರಹ್ಮಕಲಶದ ಧಾರ್ಮಿಕ ಸಭೆಟ್ ಪ್ರಮೋದ್ ಮಧ್ವರಾಜ್. ಇಡಗಿನಿತ ನಮ್ಮ ಕುಡ್ಲಾದಳು ವಾರ್ತೆಲ ಮುಗಿಂಡು ನನ್ನ ರಾತ್ ಸುದ್ದಿ ಬೊಕ್ಕ ಮನರಂಜನೆಗಾದ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೇಲು.